ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ರಾಜ್ಯದ ಕರಾವಳಿ ಭಾಗಡು ಭಾರಿ ಗಾಳಿ ಬರ್ಸ ದುಂಬರಿದಳು. ಹವಾಮಾನ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಗುರುವಾರ ರೆಡ್ ಅಲರ್ಟ್, ಒಡಿಪು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಲ್ತದಿತ್ತಂಡು. ಬುಧವಾರ ಜಿಲ್ಲೆಡು ರೆಡ್ ಇಲ್ಲಗ ಇಡೀ ನಷ್ಟ, 7 ಇಲ್ಲಗ ಅರ್ಧದಾತ ನಷ್ಟ ಉಂಡಾತಂಡು. ಬೇಸಿಗೆ ತಿಂಗಳಡೆ ಶುರುವಾಯಿನ ಬರ್ಸದ ಒಟ್ಟಿಗೂ ಭಾರಿ ಗಾಳಿಲಾಗಿತ್ತದು. ಇತ್ತೆಲ್ಲ ಗಾಳಿ ಬರ್ಸ ದುಂಬರಿತಂದು. ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಯಲ್ಲಿ ಭಾರಿ ನಷ್ಟ ಉಂಡು ಮಲ್ತದಂಡು. ಹವಾಮಾನ ಇಲಾಖೆ ಗುರುವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್, ಒಡಿಪು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಲ್ತದಿತ್ತಂಡು. ಬುಧವಾರ ದಕ್ಷಿಣ ಕನ್ನಡ ಜಿಲ್ಲೆಡೆ ರೆಡ್ ಇಲ್ಲಗ ಇಡೀ ನಷ್ಟ, ಬೊಕ್ಕ 7 ಇಲ್ಲಲೆಗೆ ಅರ್ಧದಾತ ನಷ್ಟ ಉಂಡಾತಂಡು. 25 ಕರೆಂಟ್ ಕಂಬ, 13 ಟ್ರಾನ್ಸ್ಫಾರ್ಮರ್, 11.4 ಕಿಲೋಮೀಟರ್ ದಾತ ಕರೆಂಟ್ ಜಂತಿಲಿಗೆ ನಷ್ಟ ಆತಂಡು. 25 ಜನಕ್ಲಿಗೆ NDRF ಕೂಟ ಪುತ್ತೂರುಡು, 15 ಜನಕ್ಲಿನ SDRF ಕೂಟ ಕುಡ್ಲಾಡು, 10 ಜನತ ಕೂಟ ಸುಬ್ರಹ್ಮಣ್ಯಡು ಬೊಕ್ಕ 25 ಓಡುಲು ರಕ್ಷಣೆಗೆ ಸಜ್ಜಾತುಂಡು. ಒಡಿಪು ಜಿಲ್ಲೆಡು 5 ಕರೆಂಟ್ ಕಂಬ ಮಗರ್ತಂಡು. 2 ಟ್ರಾನ್ಸ್ಫಾರ್ಮರ್ ಹಾಳಾತಂಡು. ಕುಂದಾಪುರ ತಾಲೂಕುಡು 7 ಇಲ್ಲಲೆಗು, ಕಾರ್ಲಾ, ಕಾಪು, ಬ್ರಹ್ಮಾವರ ತಾಲೂಕ್ಲೆಡು ಒಂಜೊಂಜಿ ಇಲ್ಲಗು ಮರ ಮಗರ್ದು ಅರ್ಧದಾತ ನಷ್ಟ ಉಂಡಾತಂಡು. ಸಂಚಾರಡಿತ್ತಿನ ಕಾರು ರಾಜ ತೋಡುಗು ಮಗರ್ದು ಕಾರಡಿತ್ತಿನ ಫೋಟೋಗ್ರಾಫರ್ ಸೂರ್ಯನಾರಾಯಣ ತೀರ್ನ ಬೇಜಾರ್ದ ಸಂಗತಿ ರಾಜಮಾರ್ಗ ಆಸ್ಪತ್ರೆ ಕೋಡಿಕಲ್ ತಿರ್ಗಸ್ ಕೈತಲ್ ನಡೆತದಂಡು. ಅರೆಗೆ 48 ವರ್ಷ ಪ್ರಾಯ ಆದಿತ್ತಂಡು. ಫೋಟೋಗ್ರಾಫರ್ 48 ವರ್ಷ ಪ್ರಾಯದ ಸೂರ್ಯನಾರಾಯಣ್ ಕಾರ್ ಬಿಡೊಂದು ರಾಷ್ಟ್ರೀಯ ರಾಜಮಾರ್ಗ ಆಸ್ಪತ್ರೆ ಆಜೆಟ್ ಬರೊಂದು ಪುನಗ ಕೋಡಿಕಲ್ ತಿರ್ಗಸ್ ಕೈತಲ್ 10 ತತ್ತದು ರಾಜ ತೋಡುಡು ಬೂರ್ತುಂಡು. ಒಡಿಪುದ ಸೂರ್ಯನಾರಾಯಣ್ ಪಣಂಬೂರು ನಂದನೇಶ್ವರ ದೇವಸ್ಥಾನಡು ನಡಪುನ ಕಾರ್ಯಕ್ರಮದ ಪಟದೆಪ್ಪೆರೆಗಾದು ಕಾರಡು ಬರೊಂದಿತ್ತೆರು. 10 ತತ್ತದು ತೋಡುಗು ಬೋರ್ನ ಬೇದಿಕೆ ಊರ್ದ ಕುಡು ಸೇರ್ದು ಪೆಟ್ಟಾಯಿನ ಫೋಟೋಗ್ರಾಫರ್ನ ಆಸ್ಪತ್ರೆಗೆ ಕೊನ್ನುತ್ತೆರು. ಆಂಡ 6 ಆಸ್ಪತ್ರೆಗೆ ಮುಟ್ಟು ನೆಡ್ದು ದುಂಬೆ ತೀರ್ದೆರು. ರಾಜ ತೋಡುಡು ಪೊಯ್ಯದೆಪ್ಪುನ ಕೆಲಸ ನಡತೊಂದಿತ್ತಂಡು. ತೋಡುದ 2 ಬರಿಟ್ಲ ಬಲ್ಲೆ ಪುದೇಲು ಬುಲ್ಲೆದಿತ್ತದು. ಅವೇನು ದೆಪ್ಪುನ ಕೆಲಸಲ ಸಾಗೊಂದಿತ್ತಂಡು. ಈ ಪೊರ್ತೊಡು ಸಂಚಾರಡಿತ್ತಿನ ಕಾರು 10 ತತ್ತದು ರಾಜ ತೋಡುಗು ಬೂರ್ದುಂಡು. ಸೂರ್ಯನಾರಾಯಣ್ ಕರಿನ ಪಾಕ ವರ್ಷಲಿಡ್ದು ಒಡಿಪುದ ಕಿದಿಯೂರು ವರ್ಣ ಲ್ಯಾಪಿಡು ಕರ್ತವ್ಯ ಮಲ್ತೊಂದಿತ್ತೆರು. ಕಾರನು ತೋಡುಡ್ದು ಮಿತ್ತು ಒಯ್ತದಂಡು. ಜಾಗೆ ಸಮತಟ್ಟು ಮಲ್ಪೆರೆ ಬೊಕ್ಕ ಕಲ್ಲು ದೆಪ್ಪೆರೆ ಸಂಬಂಧಪಟ್ಟಿನ ಫೈಲ್ ಇಲೆವಾರಿ ಮಲ್ಪೆರೆ ಗಡಿ ಬೊಕ್ಕ ಭೂ ವಿಜ್ಞಾನ ಇಲಾಖೆದ ಉತ್ತ ನಿರ್ದೇಶಕಿ ಕೃಷ್ಣವೇಣಿ ಅರಿನ ಕಾರ್ ಡ್ರೈವರ್ನ ಕಡೆ ಪುಡ್ದು 50,000 ರೂಪಾಯಿ ಲಂಚದೆ ತೊನ್ನಗ ಕರ್ನಾಟಕ ಲೋಕಾಯುಕ್ತ ಪೊಲೀಸರಿನ ಬಲಿಕ್ ಬೂರ್ನ ಸಂಗತಿ ಕುಡ್ಲಾಡ್ ನಡೆತದಂಡು. ಕುಡ್ಲದ ಗಣಿ ಬೊಕ್ಕ ಭೂವಿಜ್ಞಾನ ಇಲಾಖೆದ ಒತ್ತು ನಿರ್ದೇಶಕಿ ಕೃಷ್ಣವೇಣಿ ಬೊಕ್ಕ ಅರೆನ ಡ್ರೈವರ್ನು 50,000 ರೂಪಾಯಿ ಲಂಚದೆ ತೊನ್ನಗ ಲೋಕಾಯುಕ್ತ ಪೊಲೀಸರು ಪತ್ತದಿರು. ಜಾಗೆ ಸಮತಟ್ಟು ಮಲ್ಪೆರೆ ಬೊಕ್ಕ ಕಲ್ಲು ದೆಪ್ಪೆರೆ ಸಂಬಂಧಪಟ್ಟಿನ ಫೈಲ್ ವಿಲೇವಾರಿ ಮಲ್ಪೆರೆ ಅಧಿಕಾರಿ ಕೃಷ್ಣವೇಣಿ ಡ್ರೈವರ್ನು ಕಡಪುಡ್ದು 50,000 ರೂಪಾಯಿ ಲಂಚ ಕೇಳಿದಿತ್ತೆರು. ದೂರು ಕೊರ್ನಾರು 2024 ಅಕ್ಟೋಬರ್ 28 ಕುಡ್ಲದ ಗಣಿ ಬೊಕ್ಕ ಭೂ ವಿಜ್ಞಾನ ಇಲಾಖೆಗೆ ಅರ್ಜಿ ಕೊಡ್ದಿತ್ತೆರು. ಉಳ್ಳಾಲ ತಾಲೂಕು ಈರಾ ಗ್ರಾಮದ ಸರ್ವೆ ನಂಬರ್ 279/5 ಕಟ್ವಣದ ಕಲ್ಲುಲಿನದೆತ್ತದು 35 ಸೆಂಟ್ಸ್ ಜಾಗೆನು ಸಮತಟ್ಟು ಮಲ್ಪೆರೆ ಒಪ್ಪಿಗೆ ಕೇಂದು ಅರ್ಜಿ ಕೊಡ್ದಿತ್ತೆರು. ಜಾಗೆಗೂ GPA ಉಪ್ಪುನ ಪೊಲಬುದಾರನ ಪರವಾದ ಅರ್ಜಿ ಸಂದಾದಿತ್ತಂಡು. ಮಾರ್ಚ್ 21 2025 ಉಳ್ಳಾಲ ತಹಶೀಲ್ದಾರ್ ನೆಲಸಮ ಮಲ್ಪನ ಉದ್ದೇಶಕ್ಕಾದ ಜಾಗಿರ್ದು ಕಲ್ಲೆನ್ನು ದೆಪ್ಪೆರೆ ಪ್ರಮಾಣ ದೋಲೆ ಅತ್ತಂಡ ಒಪ್ಪಿಗೆ ಕೊರುಳಿಂದು ವರದಿ ಮಲ್ತನಲ್ಲ ಗಣಿ ಇಲಾಖೆ ಒಪ್ಪಿಗೆ ಕೊಡ್ದಿಚ್ಚಾಂಡು. ನನ್ನದ ಕ್ರಮದೆತ್ತನರೆ ಗಣಿ ಇಲಾಖೆ ಆಫೀಸಿಗೆ ಪೋಣಗ ಗಣಿ ಇಲಾಖೆದ ಒತ್ತು ನಿರ್ದೇಶಕಿ ಕೃಷ್ಣವೇಣಿ ಕೆಲಸದ ಪ್ರದೀಪ್ ಪನ್ಪನರೆನಿಲಿತ್ತದು ಕಡತ ಕಾರ್ಯಗೂ ಕನೆಯರೆ ಬೊಕ್ಕ ದಸ್ಕತ್ ಪಾಡೆರೆ 50,000 ರೂಪಾಯಿ ಲಂಚ ಕೇಣದಿತ್ತದು. 6 ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಡ್ದಿತ್ತೆರು. ದೂರದ ಮಿತ್ತು ಕುಡ್ಲದ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಕೃಷ್ಣವೇಣಿ ಬೊಕ್ಕ ಪ್ರದೀಪ್ ನಮಿತ್ ಕೇಸ್ ಪಾಡ್ದಿತ್ತಂಡು. ಮೇ 28 ಲೋಕಾಯುಕ್ತ ಪೊಲೀಸರು ಕೃಷ್ಣವೇಣಿ ಅರೆನ ಡ್ರೈವರ್ನ ಕಡಪುರ್ದು ಲಂಚದೆ ತೊನ್ನೊಂದುಪ್ಪನಗ ಬಂಧನ ಮಲ್ತಿದ್ದೇರು. ಇಂಚ ಒಟ್ಟು 3 ಆರೋಪಿಲಿನ ಪತ್ತದಂಡು. ಪೌರ ಕಾರ್ಮಿಕರು ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ರಾಜ್ಯದೋರ್ಮೆಡ್ ನಿಘಂಟುದಾಂತಿನ ದಿನತ ಸ್ಟ್ರೈಕ್ ಶುರು ಮಲ್ತಿದ್ದೇರು. ಒಡಿಪುಡು ಕರ್ನಾಟಕ ರಾಜ್ಯ ಪೌರ ಕೆಲಸದ ಸಂಘ ಒಡಿಪು ನಗರ ಸಭಾ ಶಾಖೆದ ನಿಲೆಟು ಸ್ಟ್ರೈಕ್ ನಡೆತುಂಡು.
ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ನಿಲಿಟ್ಟು ರಾಜ್ಯದೋರ್ಮಿಡ್ ಪೌರ ಕಾರ್ಮಿಕರು ಬೇತಿ ಬೇಡಿಕೆಗಳಿಗೆ ಒತ್ತಾಯ ಮಲ್ತದ್ದು ಸ್ಟ್ರೈಕ್ ನಡಪಾಂದಿತ್ತದು ಒಡಿಪೊಡು ಸಂಘದ ನಗರಸಭಾ ಶಾಖೆದ ನಿಲಿಟ್ಟು ಸ್ಟ್ರೈಕ್ ನಡೆತಂಡು ಕರ್ತವ್ಯಗೂ ಹಾಜರಾವಂದೆ ಪೌರ ಕೆಲಸದಕಲು ಕಜ ಒಟ್ಟು ಮಲ್ಪನ ವಿಲೆವಾರಿ ನಿರ್ಮಲ ಉಳಚರಂಡಿ ತೂವನ್ನ ಒಕ್ಕ ಆಫೀಸ್ ಕೆಲಸಲೇನು ಉಂತಾದಿರು ಬೇಡಿಕೆ ಕೈ ಸೇರ್ಜಿಂಡ ನನ್ನದ ದಿನೊಕ್ಲಿಡು ನೀರು ಒದಗಾವನೇನು ಉಂತಾವನ ಜಾಗ್ರತೆ ಪಂತೇರು ಮಾತ ಪೌರ ಬೇಲೆದಕ್ಲಿನು ಸರ್ಕಾರಿ ಕೆಲಸದಕ್ಲೊಂದು ಲೆಕ್ಕೋಗುದಿತ್ತೊಂದು ಅಕ್ಲೆಗೂ ಸೇವಾ ಸವಲತ್ತುಲೇನು ಒದಗಾವನ ಪಿದೈ ಗುತ್ತಿಗೆ ಕೆಲಸದಕ್ಲೆಗ್ ನಗರ ಸ್ಥಳೀಯ ಸಂಸ್ಥೆಲಿಡಿದು ಸೀದಾ ಕಟ್ಟುನ ವ್ಯವಸ್ಥೆ ಕ್ಷೇಮಾಭಿವೃದ್ಧಿ ಬೊಕ್ಕ ಸಮಾನ ಕೆಲಸಗೂ ಸಮಾನ ಸಂಬಳ ಕೆಲಸದಕ್ಲಿನ ಕಾಯಂ ಮಲ್ಪನ ವಿಶೇಷ ಬೇಲೆಗೂ ದೀಪುನೇತ ಅಡಿಟ್ ಕಾಯಂ ಆಯ್ನ ಕೆಲಸದಕ್ಲಿಗೆ PF ಸೌಕರ್ಯ ಬೊಕ್ಕ ಬೇತಿ ಬೇಡಿಕೆಲಿನ ಪೌರ ಕಾರ್ಮಿಕರು ದುಮ್ಮುದೀತೆರು ಒಡಿಪದ ಶಾಸಕರು ಯಶ್ಪಾಲ್ ಸುವರ್ಣ ಪೌರ ಕಾರ್ಮಿಕರನ್ನ ಸ್ಟ್ರೈಕ್ ದಡೆ ಬತ್ತದು ಬೇಡಿಕೆಲಿನ ಬಗೆಟ್ ಸರ್ಕಾರದ ಗುಮನಗು ಕನ್ನತದು ಅವಿನ ನಡಪಾದ ಕೊರ್ಪನ ಬಗೆಟ್ ಪ್ರಯತ್ನ ಮಲ್ಪ ಎಂದು ಭರವಸೆ ಕೊರಿಯರು ಪೌರ ಕಾರ್ಮಿಕರು ಬೇಡಿಕೆಲಿನ ದುಮ್ಮುದಿನಗ ತನ್ಕುಲಿನ ಕರ್ತವ್ಯಲಿನ ಬಗೆಟ್ ಮರಪೆರೆ ಬಲ್ಲಿ ಒಟ್ಟುಗು ಒಡಿಪದ ಮರ್ಯಾದಿನ ಒರಿಪೋಡುಂದು ಪಂಡಿರು. ರಾಜ್ಯದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತದೆ. ಅವರ ನಿಮ್ಮ ಬೇಡಿಕೆ ಮಾತ್ರ ಅಲ್ಲ, ಯಾವುದೇ ಅಭಿವೃದ್ಧಿಗಳಿರ್ಬೋದು, ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಬಹಳಷ್ಟು ಕುಂಠಿತಗೊಂಡಿತ್ತು. ಈಗಾಗಲೇ ಸರ್ಕಾರ ಆ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸದೆ ಸಂಪೂರ್ಣವಾಗಿ ರಾಜ್ಯದ ಜನರನ್ನು ನಿರ್ಲಕ್ಷ್ಯ ಮಾಡುವಂಥ ವಾತಾವರಣ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಶಿವಕರು ಕೂಡ ಬಹಳಷ್ಟು ಬೇಡಿಕೆಗಳು ಖಂಡಿತವಾಗಿ ಶಾಸಕರಾಗಿ ಕರ್ತವ್ಯ ಜವಾಬ್ದಾರಿ ಅಂದರೆ ಯಾವುದೇ ಒಂದು ನಗರಸಭೆ ಇರ್ಬೋದು, ಯಾವುದೇ ಲೋಕಲ್ ಬಾಡಿ ಕಾರ್ಯಚಟುವಟಿಕೆ ಮಾಡಬೇಕಂದ್ರೆ ಇರುವಂಥ ಸಿಬ್ಬಂದಿಗಳಿಗೆ ಅವರ ಬೇಡಿಕೆಗಳಿರ್ಬೋದು, ಅವರಿಗೆ ಸಿಗುವಂಥ ಸವಲತ್ತುಗಳಿರ್ಬೋದು, ಅವರಿಗೆ ಪೂರಕವಾದ ವ್ಯವಸ್ಥೆಗಳನ್ನು ಆಕಾರವಾಗಿ ನೀಡಿದಾಗ ಮಾತ್ರ ನಮಗೆ ಅವರಿಂದ ನಮ್ಮ ನಗರದ ಅಭಿವೃದ್ಧಿಗೆ ಎಲ್ಲರಲ್ಲೂ ಜರ್ಮನಿದ ರಿಯಾನ್ ರೋಹರ್ಡ್ ಜುಲೈ 14 ಮುಟ ನಡಪುನ 2025 ಸಾಲದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಪಾಲ್ದೆತ್ತನರೆ ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ 32 ಜನ ಗೊಬ್ಬುದ ಬಿರ್ಸೇರು ಪಾಲ್ದೆತ್ತನ್ವಿರಂದು ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೇರು ಪಂತೆರು. ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ ಸುದ್ದಿ ಕೊಟ್ಟಡು ಮಾಹಿತಿ ಕೊಡ್ದು ಜರ್ಮನಿದ ರಿಯಾನ್ ರೋಹರ್ಡ್ ಜುಲೈ 14 ಮುಟ ನಡಪರೆ ಉಪ್ಪುನ 2025 ಸಾಲದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಪಾಲ್ದೆತ್ತನರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಕ್ರೀಡಾ ದತ್ತು ಯೋಜನೆದ 11 ಜನ ಗೊಬ್ಬುದಕ್ಲೆನ ಅಜಪು ಆತನು ಐತ ಒಟ್ಟುಗೀಡೆ ಮುಟ 32 ಜನ ಗೊಬ್ಬುದಕ್ಲೆನ ಅಜಪು ಆತನೆಂದು ಪಂಡೆರು. ಜಾಗತಿಕ ವಿಶ್ವವಿದ್ಯಾನಿಲಯಲಿನ ಗೊಬ್ಬುದ ಕೂಟ 2025 ಆಂಜೋಲಿನ ವಿಭಾಗಡು ಗಗನ್ 5,000 ಮೀಟರ್ ಬಲಿಪು, ಸಚಿನ್ 20 ಕಿಲೋಮೀಟರ್ ನಡಪು, ಬಾಲಕೃಷ್ಣ 400 ಮೀಟರ್ ಬಲಿಪು, ತೌಫಿಕ್ ಎನ್ ಡೆಕತ್ಲಾನ್ ಬುಕ್ಕ ಪುಂಜು ವಿಭಾಗಡು ದೀಕ್ಷಿತಾ 400 ಮೀಟರ್ ಹರ್ಡಲ್ಸ್, ಬಸಂತಿ ಕುಮಾರಿ ಹಾಫ್ ಮ್ಯಾರಥಾನ್, ಮಂಜು ಯಾದವ್ ಸ್ಟಿಫಲ್ ಚೆಸ್, ಸಿಂಧುಶ್ರೀ ಪೋಲ್ ವಾಲ್ಟ್, ಸಾಕ್ಷಿ ಈಟಿ ದಕ್ಕುನ, ಜ್ಯೋತಿ ಹಾಫ್ ಮ್ಯಾರಥಾನ್, ಶಾಲಿನಿ 20 ಕಿಲೋಮೀಟರ್ ನಡಪನ ಪಂತುಡು ಪಾಲ್ದೆತ್ತನ್ವಿರಂದು ಆರ್ತೆರಿಪಾಯರು. ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರತಿನಿಧಿ ಆದಿತ್ಯನ ಈ ಗೊಬ್ಬುದ ಬಿರ್ಸೆರೇನು ಭುವನೇಶ್ವರದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಡೀಮ್ಡ್ ಯೂನಿವರ್ಸಿಟಿ ನಡೆತದಿತ್ತಿನ ಸೆಲೆಕ್ಷನ್ ಟ್ರಯಲ್ಸ್ ಆಜತದಿತ್ತಿನಂದು ಡಾಕ್ಟರ್ ಎಂ ಮೋಹನ್ ಆಳ್ವಾ ಪಂಡೆರು. ಅದು ವರ್ಲ್ಡ್ ಯೂನಿವರ್ಸಿಟಿಯ ಗೇಮ್ಸ್ನಲ್ಲಿ ಆಳ್ವಾಸಿನ 11 ಕ್ರೀಡಾಪಟುಗಳು ಇವತ್ತು ಜರ್ಮನಿಗೆ ಹೋಗಲಿಕ್ಕೆ. ಇದು ಜರ್ಮನಿಯ ರಿಯಾನ್ ರೋಹೂರ್ನಲ್ಲಿ ಜುಲೈ 16ರಿಂದ 27ರವರೆಗೆ ನಡೆಯಲಿರುವ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ 2025 ಜಾಗತಿಕ ವಿಶ್ವವಿದ್ಯಾಲಯದ ಕ್ರೀಡಾಕೂಟದಲ್ಲಿ ಆಳ್ವಾ ಶಿಕ್ಷಣ ಸಂಸ್ಥೆಯ ಕ್ರೀಡೆಯಲ್ಲಿ ದತ್ತು ಯೋಜನೆಯ 11 ಕ್ರೀಡಾಪಟುಗಳು ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ವಿವಿಧ ಕ್ರೀಡಾಕೂಟದಲ್ಲಿ ಈ ವರ್ಷ ಮಂಗಳೂರು ವಿವಿಯನ್ನು ಪ್ರತಿಸಿದಂಥ ಆಳ್ವಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಬಾರಿ ಅಥ್ಲೆಟಿಕ್ನಲ್ಲಿ ಹುಡುಗರ ಹುಡುಗಿಯರ ಅದು ಮುಖ್ಯ. ಆಮೇಲೆ ಕ್ರಾಸ್ ಕಂಟ್ರಿಯಲ್ಲಿ ಹುಡುಗರ ಹುಡುಗಿಯರ ಅದು ಮುಖ್ಯ. ಖೋಖೋದಲ್ಲಿ ಹುಡುಗರ ಸ್ಪರ್ಧೆಯಲ್ಲಿ ಸಮಗ್ರ ಚಾಂಪಿಯನ್ಶಿಪ್ ಪಟ್ಟ ಅಲಂಕರಿಸಿದ್ದಾರೆ. ಬಾಲ್ ಬ್ಯಾಡ್ಮಿಂಟನ್ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರನ್ನರ್ಸ್ ಅಪ್ ಬಂದಿದೆ. ಬಾಲ್ ಬ್ಯಾಡ್ಮಿಂಟನ್ ಹುಡುಗರ ಹುಡುಗಿಯರ ವೇಟ್ ಲಿಫ್ಟಿಂಗ್ನಲ್ಲಿ ಹುಡುಗಿಯರಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದಂಥ ಹೆಗ್ಗಳಿಕೆ ಪಾತ್ರವಾಗಿದೆ. ಇದಲ್ಲದೆ
ರಾಷ್ಟ್ರ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಯೂನಿವರ್ಸಿಟಿ ಇನ್ ಇಂಡಿಯಾ ಬೆಸ್ಟ್ ಫಿಸಿಕ್ಸ್ ಪ್ರಶಸ್ತಿಯನ್ನು ಇವತ್ತು ನಮ್ಮ ಕಿಶಾನ್ ಪಡೆದಿದ್ದಾನೆ. ಇಡೀ ದೇಶದಲ್ಲಿ ಅವರು ಇದು ಪಡೆದದ್ದು. ಇಷ್ಟು ತನಕ ಹಿಂದೆ ಆದಂಥ ಯೂನಿವರ್ಸಿಟಿ ಗೇಮ್ನಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ರತಿಷ್ಠಿತಿ ಈ ವರ್ಷ ಸೇರಿದಂತೆ ಈವರೆಗೆ 32 ಮಂದಿ ಆಯ್ಕೆ ಆಗಿದ್ದಾರೆ. 2016ರಲ್ಲಿ ಕ್ರೊವೇಷಿಯಲ್ಲಿ ನಡೆದ ಗೇಮ್ಸ್ನಲ್ಲಿ ಒಬ್ಬರು, 2016ರಲ್ಲಿ ತೈವಾನ್ನಲ್ಲಿ ನಡೆದ ಗೇಮ್ಸ್ನಲ್ಲಿ 2, 2019ರಲ್ಲಿ ಇಟಲಿಯಲ್ಲಿ ನಡೆದ ಗೇಮ್ಸ್ನಲ್ಲಿ 10 ಜನ, 2023ರಲ್ಲಿ ಚೀನಾದ ಚಾಂಗ್ಡೂನಲ್ಲಿ ನಡೆದ ಗೇಮ್ಸ್ನಲ್ಲಿ 8 ಜನ ಪಾಲ್ಗೊಂಡಿದ್ದರು. ಅಬ್ದುಲ್ ರಹೀಂ ರೇಣುಕೇರ್ನೆಕ್ ಬೊಕ್ಕ ಕಾಂಗ್ರೆಸ್ ಸರ್ಕಾರದ ನಡೆಗೆ ವಿರೋಧ ತೋಜಾದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರು ಬೇತೆ ಬೇತೆ ಘಟಕಗಳಿಗೆ ಸಾಮೂಹಿಕ ರಾಜಿ ಕೊಡ್ತಿರು. ಕುರಿಯಾಲಡು ಅಬ್ದುಲ್ ರೆಹಮಾನ್ ರೇಣುಕೇರ್ನ ಬೊಕ್ಕ ಜಿಲ್ಲೆಡು ಕಾಂಗ್ರೆಸ್ ಪಕ್ಷದ ನಡೆಗೆ ವಿರೋಧ ತೋಜಾದು ಜಿಲ್ಲಾ ಕಾಂಗ್ರೆಸ್ದ ಮುಸ್ಲಿಂ ನಾಯಕರು ಬೇತೆ ಬೇತೆ ಘಟಕಗಳಿಗೆ ಸಾಮೂಹಿಕ ರಾಜಿ ಕೊಡ್ದು ಅಕ್ಲಿನ ಈವ್ರ ಪಿದೈ ಪಾಡ್ದಿರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಘಟಕದ 10 ಗುರ್ಕಾರರು ಬಾತೀಶ್ ಅಳಕೆ ಮಜಲ್, ಪಾಣೇರು ಅಲ್ಪಸಂಖ್ಯಾತ ಗುರ್ಕಾರ ಸ್ಥಾನಗೂ ಉಬೈದುಲ್ಲಾ ಕೊಳಕೆ, ವಿಟ್ಲ ಉಬಾರ್ದ ಕಾಂಗ್ರೆಸ್ ಗುರ್ಕಾರ ಸ್ಥಾನಗೂ ಸಮದ್ ವಿಟ್ಲ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಗುರ್ಕಾರ ಸ್ಥಾನಕ್ಕೂ ಶಮೀರ್, ಎನ್ಎಸ್ಯುಐ ಬೆಳ್ತಂಗಡಿ 10 ಗುರ್ಕಾರ ಸ್ಥಾನಗೂ ಸಲ್ಮಾನ್ ಫಾರಿಶ್, ಬೆಳ್ತಂಗಡಿ ಯುವ ಕಾಂಗ್ರೆಸ್ ಗುರ್ಕಾರ ಸ್ಥಾನಗೂ ಅನ್ಸಫ್ ಕರಾಯ, ವಿಟ್ಲ ಉಬಾರ್ದ ಕಾಂಗ್ರೆಸ್ 10 ಗುರ್ಕಾರ ಸ್ಥಾನಗೂ ಉನೇಶ್ ಗಡಿಯಾರ ಸೇರಿದ ಬೇತೆ ಬೇತೆ ಘಟಕಗಳಿಗೆ ಬೇತೆ ಬೇತೆ ಸ್ಥಾನಗಳಿಗೆ ಮುಸ್ಲಿಂ ನಾಯಕರು ರಾಜಿ ಕೊಡ್ದು ಈವ್ರ ತೋಜಾಯಿರು. ಸುಮಾರು 10 ನಾಯಕರು ರಾಜಿ ಕೊಡ್ದಿತ್ತದು ರಾಜ್ಯ ಸಂಖ್ಯೆ ನನ್ನಲಾತ ಹೆಚ್ಚಾಪನ ಸಾಧ್ಯತೆ ಉಂಡು. ಕರಾವಳಿಡ ಕಾಂಗ್ರೆಸ್ ವರಿಪರೆಗಾದ ಪೊರ್ಮಾಟ ಮಲ್ತೊಂದುಪ್ಪನಗ ಕಾಂಗ್ರೆಸ್ ನಾಯಕರನ್ನ ರಾಜಿ ಜಿಲ್ಲಾ ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಬೂರ್ನ ಸಾಧ್ಯತೆ ಉಂಡೊಂದು ರಾಜಕೀಯ ಲೆಕ್ಕಾಚಾರ ಆದುಂಡು. ಕಡೀರ್ದ ಸ್ವತಂತ್ರ ಸಂಗ್ರಾಮೋರ್ದು 25 ವರ್ಷಲಿಡ್ದುಂಬು ದಕ್ಷಿಣ ಕನ್ನಡೋಡು ನಡತಿನ ರೈತ ಬಂಡಾಯಡು ಬ್ರಿಟಿಷರ್ನ ಎದುರು ಪೊರ್ಂಬುದು ಕರೆದುಪೋಯಿನ ಉಬಾರ್ದ ಮಂಜಬೈದೇರ್ನ ಪುದರನು ಶಾಶ್ವತವಾದ ನೆಂಪುಡು ದಿಯರೆ ಉಬಾರ್ ಸರ್ಕಲ್ಡು ಮೂರ್ತಿ ಕುಲ್ಲಾದ ಅರೆನ ಪುದರ್ ದಿಪ್ಪುಣಂದು ಶಾಸಕರ ಅಶೋಕ್ ಕುಮಾರ್ ರೈ ಪಂತೆರು. ಪುತ್ತೂರದ ಶಾಸಕರ ಅಶೋಕ್ ಕುಮಾರ್ ರೈ ಕೊಡಿಂಬಾಳ ಸುದ್ದಿ ಕೊಟ್ಟಡ ಪಾತಿರ್ದು ಕಡೀರ್ದ ಸ್ವಾತಂತ್ರ್ಯದ ಕೊಳಲೊಡೆದು 25 ವರ್ಷ ದುಂಬು ದಕ್ಷಿಣ ಕನ್ನಡ ಜಿಲ್ಲೆಡೆ ನಡತಿನ ರೈತ ಬಂಡಾಯಡು ಬ್ರಿಟಿಷರಿಗೆ ಎದುರಾದ ಪೊರ್ಂಬುದು ಕರೆದುಪೋಯಿನ ಉಬಾರ್ದ ಮಂಜಾ ಬೈದೇರ್ನ ಪುದರನು ಶಾಶ್ವತವಾದ ನೆಂಪುದಿಗೆರೆಗಾದ ಉಬಾರ್ ಸರ್ಕಲ್ಡ್ ಅರೆನ ಮೂರ್ತಿ ತಾಪನೆ ಮಲ್ತದು ಮಾರ್ಗಗೂ ಮಂಜ ಬೈದೇರ್ನ ಪುದರ ದಿಯರೆ ಮೇ 27ಕ್ಕೆ ನಡತಿನ ಮಂಜ ಬೈದೇರ್ನ ಹುತಾತ್ಮ ದಿನ ತಾನಿ ಘೋಷಣೆ ಮಲ್ತದನಂದು ಪಂಡಿರು. ಶ್ರೀ ಕ್ಷೇತ್ರ ಗಿಜ್ಜಗಿರಿಟ್ಲ ಮೂರ್ತಿ ಉದಿಪನ ಮಲ್ಪಣೊಂದು ಶಾಸಕರು ಪಂಡಿರು. ಸ್ವಾತಂತ್ರ್ಯ ತಿಕ್ಕು ನಡೆದ ದುಂಬೆ ಬ್ರಿಟಿಷರಿಗೆ ಎದುರಾದ ಪೊರ್ಂಬಾಟ ಮಲ್ತಿನ ವ್ಯಕ್ತಿಲೆಡು ಮಂಜ ಬೈದ್ಯರು ಮುಖ್ಯ ಪಾಲು ವಹಿಸಿದರು. ಈ ದುಂಬು ಬ್ರಿಟಿಷರ್ನ ಆಳ್ವಿಕೆಡು ಬೆನ್ನಿ ಸಾಗುಲಿ ಫಲವಸ್ತು ಕೊಡ್ದು ಭಂಡಾರ ದಿಂಜಾವನಿತ್ತಿನ ಬ್ರಿಟಿಷರು ಆಯ್ದು ಬೊಕ್ಕ ಕಾಸ್ತ ರೂಪೊಡು ಭಂಡಾರ ದಿಂಜಾವನ ಕಾನೂನು ಜಾರಿಗೆ ಕನನಗ ನಮ್ಮ ಉಬಾರ್ದ ಬಿರುವೆರೆ ಸಮಾಜ ಮಂಜ ಬೈದ್ಯರು ದೆತ ಎದುರು ಪೊರ್ಂಬಾಟ ಸುರು ಮಲ್ತಿರಂದು ಅಶೋಕ್ ಕುಮಾರ್ ರೈ ನೆಂಪು ಮಲ್ತಿರು. ಈ ದೇಶಕ್ಕ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವವನ್ನು ಬಲಿದಾನ ಮಾಡಿದವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಒಬ್ಬ ವ್ಯಕ್ತಿಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಉಪ್ಪಿನಂಗಡಿಯ ಮಂಜ ಬೈದ್ಯ ಅವರು. ನಮ್ಮೂರಿನ ಹೆಮ್ಮೆ ಮಂಜ ಬೈದ್ಯ ಬ್ರಿಟಿಷರ ವಿರುದ್ಧ ಹೋರಾಡಿ ಗಲ್ಲಿಗೇರಿ 188 ವರ್ಷಗಳು ಆದವು. ಮಂಜ ಬೈದ್ಯನ ನೆನಪಿಗೆ ನಾವೆಲ್ಲ ದೇಶದ ಬಗ್ಗೆ ಮಾತಾಡ್ತೀವಿ, ನಾವೆಲ್ಲ ದೇಶದ ಹಿತಾಸಕ್ತಿಯ ಬಗ್ಗೆ ಮಾತಾಡ್ತೀವಿ. ಆದರೆ ನಮ್ಮ ಉಪ್ಪಿನಂಗಡಿಯ ಮಂಜ ಬೈದ್ಯನ ಪರವಾಗಿ ಯಾವುದೇ ಇವತ್ತಿನಿಗೂ ಒಂದು ರಸ್ತೆಯಲ್ಲಿ ಹೆಸರಿಲ್ಲ, ಅವರ ಒಂದು ಮೂರ್ತಿ ಇಲ್ಲ, ಒಂದು ಪ್ರತಿಮೆ ಇಲ್ಲ. ಇವತ್ತು ಅವರು ಹುತಾತ್ಮರಾದ ದಿನ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮಂಜ ಬೈದ್ಯರ ಒಂದು ಪ್ರತಿಮೆಯನ್ನು ಮಾಡಬೇಕು ಅಂತ ನಮ್ಮ ಕನಸಿದೆ. ಯಾವುದಾದ್ರೂ ಅವಕಾಶಗಳಿದ್ದರೆ ಒಳ್ಳೆಯ ರಸ್ತೆಗಳಿಗೆ ಅವರ ಹೆಸರು ಇಡಬೇಕು ಅಂತ ನಮ್ಮ ಕನಸಿದೆ. ಇವತ್ತೇನು ಗೆಜ್ಜೆಗಿರಿಯಲ್ಲಿ ದೊಡ್ಡ ಬಿಲ್ಲವರ ದೊಡ್ಡ ಅಲ್ಲಿ ಒಂದು ಕ್ಷೇತ್ರ ಇದೆ. ಮುಂದಿನ ದಿವಸಗಳಲ್ಲಿ ಅಲ್ಲಿ ಅವರ ಹತ್ರ ಅನುಮತಿಯನ್ನು ಪಡ್ಕೊಂಡು ಅಲ್ಲಿಯ ಜನರನ್ನೆಲ್ಲ ಸೇರಿಸಿ, ಧರ್ಮದವರನ್ನು ಕೂಡ ಅವರನ್ನು ಸೇರಿಸಿಕೊಂಡು
ನಾವು ಅಲ್ಲಿ ಮಂಜ ವೈದ್ಯನ ಹೆಸರಲ್ಲಿ ಅವರ ಒಂದು ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಆಲೋಚನೆಯಲ್ಲಿ ಇದ್ದೇವೆ. ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ಮುತಾಲಿಕೆಡ್ 4ನೇ ವರ್ಷದ ಉಚಿತವಾದ ಪುಸ್ತಕ ವಿತರಣೆ ಅಂಚನೆ ಸನ್ಮಾನದ ಲೇಸ್ ಇಂಚಿಪ್ಪ ಮಾಣಿಲಡು ನಡೆತಂಡ. ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ನೇತೃತ್ವಡು 4ನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಅಂಚನೆ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾದ ನಡೆತಂಡ. ಮಾಣಿಲ ಗ್ರಾಮದ ಸುಮಾರು 150 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಅಂಚನೆ 10ನೇ ತರಗತಿಡ್ ಸಾಧನೆ ಮಲ್ತಿನಂಚಿನ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಗಣ್ಯರನ್ನ ಸೇರಿಗೆಡೆ ನಡೆತಂಡ. ಕಾರ್ಯಕ್ರಮಟ್ಟು ರಾಷ್ಟ್ರ ನಿರ್ಮಾಣ ಕಾರ್ಯ ನಮ್ಮ ಮಾತೆರ್ನಲ ಜವಾಬ್ದಾರಿ ಶಿಕ್ಷಣ ಕ್ರಾಂತಿದ ಒಟ್ಟಿಗೆ ಸಾಮಾಜಿಕವಾದ ಧಾರ್ಮಿಕವಾದ ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘ ಉಪನವು ಶ್ಲಾಘನೀಯ ಪಂಡದ ಸಾಮಾಜಿಕ ಕಾರ್ಯಕರ್ತರು ಮಾತೃಭೂಮಿ ವೇದಿಕೆದ ಮಾರ್ಗದರ್ಶಕರಾದ ಪುನಃ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಕಾರ್ಯಕ್ರಮನು ಉದಿಪನ ಮಲ್ತದ ಪಾತಿರಿಯರು. ಕಾರ್ಯಕ್ರಮಟ್ಟು ಮಲ್ಲಬಿನ್ನರೆ ಮನೆಟಿತ್ತಿನ ಮಾಣಿಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ದಯಾನಂದ ನಾಯಕ ಪಾತಿರದ ಜೋಕ್ಲೆಗ್ ಬುದ್ಧಿವಾದನು ಪಂಡೆರು. ಅಂಚನೆ ಕಾರ್ಯಕ್ರಮದ ಗುರ್ಕಾರ್ಮೆನು ಮಾತೃಭೂಮಿ ಯುವ ವೇದಿಕೆದ ಗುರ್ಕಾರೆ ರಾಯನ ಜಿತೇಶ್ ಕುಮಾರ್ ದಂಡೆಪಾಡಿ ವಹಿಸದಿದ್ದರು. ಈ ಪೊರ್ತುಡು ಕಾಶ್ಮೀರದ ಪಹಲ್ಗಾಮುಡು ಪಾಕ್ ಪ್ರೇರಿತ ದಾಳಿಡು ಸೈತಿನಂಚಿನ 27 ಮಂದಿ ಸಹೋದರರಿಗೆ ಅಂಚನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಡು ಹುತಾತ್ಮೆ ರಾಯಿನ ನಮ್ಮ ಯೋಧರನ ಆತ್ಮಗೂ ಚಿರಶಾಂತಿನ ಬಯಕೊಂದು ಅಂಚನೆ ಹಿಂದೂ ಕಾರ್ಯಕರ್ತೆ ಸುಹಾಸ್ ಶೆಟ್ಟಿನ ಆತ್ಮಗೂ ಚಿರಶಾಂತಿನ ಕೋರೊಂದು ಮೌನ ಪ್ರಾರ್ಥನೆ ಸಂದಾಯ್ತ ಮಲ್ತಿರು. ಈ ಪೊರ್ತುಡು SSLCಡ್ ಎಡ್ಡೆ ಸಾಧನೆ ಮಲ್ತಿನಂಚಿನ ಕುಮಾರಿ ಶೈನಾ ಲೀಶಾ ಮಂತೇರೋ ಕುಮಾರಿ ಆಶಿಕಾ ಎಸ್ ಬೊಕ್ಕ ಕುಮಾರಿ ವರ್ಷ ಮಕ್ಕಳಿಗೆ ತಮ್ಮನ ಬಲ್ಮನ ಮಲ್ತು ಮಾನಾಯರು. ಕುಮಾರಿ ಮನ್ವಿ ಭಟ್ ಮೇರು ವೈಯಕ್ತಿಕ ಗೀತೆಯನ್ನು ಪಂಡಿರು. ಸಂಘದ ಸಹ ಸಂಘಟನಾ ಕಾರ್ಯಂತಿರು ಪ್ರದೀಪ್ ಕೊಂಕೋಡು ಮೇರು ವಾಸ್ತವಿಕ ಪಾತ್ರ ಪಂಡಿರು. ಸಂಘದ ಸದಸ್ಯರಾಯನ ಮಿಥುನ್ ಕುಮಾರ್ ಮಾಣಿಲ ಮಾತಿರಲ್ಲ ಎತ್ಕೊಂಡು ಉಪಾಧ್ಯಕ್ಷರಾಯನ ಸುದೇಶ್ ಮಾಣಿಲ ವಂದನೆ ಮಲ್ತೆರು. ಕುಮಾರಿ ಸ್ಮಿತಾ ಬೊಕ್ಕ ಕುಮಾರಿ ತೀರ್ಥನ ಪ್ರಾರ್ಥನೆ ಮಲ್ತೆರು. ಕುಮಾರಿ ಹಿತಾಶ್ರೀ ಬೊಕ್ಕ ಕುಮಾರಿ ಶ್ರೇಯಾ ಚೌಟ ವಂದೇ ಮಾತರಂ ಪದ ಪಂಡಿರು. ಸಂಘದ ಸದಸ್ಯೆ ಶ್ರೀಮತಿ ನಳಿನಾಕ್ಷಿ ಮೇಡಂ ಮೇರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸೇವೆಯೆಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಅನ್ನತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಯೋಚನೆಗಳನ್ನ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಆ ತಾಯಿ ಭಾರತೀಯ ಕೆಲಸ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡಿದಾಗ ಮಾತ್ರ ಬದುಕಿನ ಕೃತಾರ್ಥತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಸಮಾಜಕ್ಕೆ ತಮ್ಮನ್ನ ಅರ್ಪಿಸಿಕೊಂಡು ಸಾಮಾಜಿಕ ಬದ್ಧತೆಯ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡತಕ್ಕಂತ ಕೆಲಸ ಕಾರ್ಯ ಮಾತೃಭೂಮಿ ಯುವ ವೇದಿಕೆಯಿಂದ ಆಗಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ದೇಶದ ಗೌರವ ಉಳಿದ್ರೆ ಮಾತ್ರ ನಾವೆಲ್ಲರೂ ಗೌರವದಿಂದ ಇರೋದಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರತಕ್ಕಂತ ಅವಶ್ಯಕತೆ ಇದೆ. ಇಡೀ ಜಗತ್ತನ್ನು ನೇತೃತ್ವ ಕೊಡ್ತಕ್ಕಂತ ಶಕ್ತಿ ನಮ್ಮ ದೇಶಕ್ಕೆ ಬರಬೇಕು ಅಂತಕ್ಕಂತ ಯೋಚನೆ ಅಡಿಯಲ್ಲಿ ಸಾವಿರಾರು ಕಾರ್ಯಕರ್ತರ ಬಲಿದಾನ ಆಗಿರುವಂತದ್ದು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಮಾಜಿಕವಾಗಿರತಕ್ಕಂತ ಜವಾಬ್ದಾರಿಯನ್ನ ನಾವೆಲ್ಲ ಸ್ವೀಕಾರ ಮಾಡಿದಾಗ ಈ ರಾಷ್ಟ್ರದ ಗೌರವ ಉಳಿಲಿಕ್ಕೆ ಸಾಧ್ಯ ಮತ್ತು ಈ ರಾಷ್ಟ್ರದ ಗೌರವದ ಜೊತೆಗೆ ನಮ್ಮ ಗೌರವ ಕೂಡ ಉಳಿಲಿಕ್ಕೆ ಸಾಧ್ಯ ಅನ್ನತಕ್ಕಂತ ಸೂಕ್ಷ್ಮತೆಯ ಜೊತೆಗೆ ನಾವೆಲ್ಲರೂ ಸಾಮಾಜಿಕವಾಗಿರ್ತಕ್ಕಂತ ಯೋಚನೆಗಳ ನಡುವೆ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಮಾತೃಭೂಮಿ ಯುವ ವೇದಿಕೆ ಅನ್ನುವ ಸಂಘವು ಕೇವಲ ಸೇವಾನಿಷ್ಠೆ ಅಲ್ಲದೆ ಧರ್ಮ ಮತ್ತು ರಾಷ್ಟ್ರದ ಚಿಂತನೆಯನ್ನು ಹೊತ್ತುಕೊಂಡು ಯಾವುದೇ ಧರ್ಮಕ್ಕಾಗಲಿ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಎರಡು ಮಾತಿಲ್ಲದೆ ಅದರ ಪರವಾಗಿ ನಿಂತು ಅದು ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವಲ್ಲಿ ತಮ್ಮ ಪರೋಕ್ಷ ಮತ್ತು ಪ್ರತ್ಯಕ್ಷವಾದ ಸಹಕಾರವನ್ನು ನೀಡುತ್ತಾ ಮಾತೃಭೂಮಿ ಬೆಳೆಯುತ್ತಾ ಬಂದಿದೆ. ದೇಶದ ಸಂವಿಧಾನ ರಕ್ಷಣೆ ಮಲ್ತದು ದೇಶ ಕಟ್ಟನ ಬದಲು ಸಂವಿಧಾನ ತಿರ್ಗಾದು ದೇಶ ಪುಡಪ್ಪನ ಕೆಲಸ ನಡತೊಂದುಂಡೊಂದು ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಂತೆರು. ಇನ್ನಂಜೆ ದಾಸಭವನಡು ಗಾಂಧಿ ಭಾರತ ಮಾಮಲ್ಲ ಸಭೆ ಉದಿಪನ ಮಲ್ತದು ಆರ್ಪಾತಿರಿಯರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ನಿರ್ದೇಶನದಂಚ ಕಾಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ದುಂಬಾಳ್ತಿಡು ಕುರ್ಕಾಲ್ ಜಿಲ್ಲಾ ಪಂಚಕ್ಷೇತ್ರ ಸುತ್ತದ ಇನ್ನಂಜೆ ದಾಸಭವನಡು ಗಾಂಧಿ ಭಾರತ ಮಾಮಲ್ಲ ಸಭೆ ನಡೆತಂಡ
ನುಮದ ಮಂತ್ರಿ ಕೆಪಿಸಿಸಿ ಪ್ರಚಾರ ಸಮಿತಿ ಗುರುಕಾರ್ಯರು ವಿನಯ್ ಕುಮಾರ್ ಸೊರಕೆ ಸಭೆನ ಉದೀಪನ ಮಲ್ತೇರು. ಸೊರಕೆ ಪಾತಿರ್ದು ರಾಷ್ಟ್ರದ ಬುಳಿಚುಳಿಗೆ ಹೊಂದುದು ಕಾಂಗ್ರೆಸ್ ಪಕ್ಷ ಉಂಡು. ಇತ್ತೆ ದೇಶ ಸಂವಿಧಾನನು ರಕ್ಷಣೆ ಮಲ್ತದು ದೇಶ ಕಟ್ಟುನ ಬದಲು ಸಂವಿಧಾನ ತಿರುಗದು ದೇಶ ಪುಡಪನ ಕೆಲಸ ನಡೆತಂದುಂಡು. ಈ ಬಗೆಟ್ ಜನಕ್ಲಿಡ ಜಾಗೃತಿ ಮೂಡಾವನ ಸಂಕಲ್ಪದೊಟ್ಟುಗು ಎಐಸಿಸಿ ನಿರ್ದೇಶನದಂಚ ಸಮರ್ಪಣೆ ಸಂಕಲ್ಪ ಸಂಘರ್ಷದ ಘೋಷಣೆದ ಒಟ್ಟುಗು ಸಂವಿಧಾನ ಒರಿಪಾವನೆದ ಒಟ್ಟುಗು ಪಕ್ಷ ಸಂಘಟನೆಗೆ ಸಜ್ಜಾದ ಪುಗಂದು ವಿನಯ್ ಕುಮಾರ್ ಸೊರಕೆ ಪಂಡೇರು. ಕೆಪಿಸಿಸಿ ಮಾಧ್ಯಮ ಮಾಹಿತಿದಾರರು ವಾಗ್ಮಿ ಸುಧೀರ್ ಕುಮಾರ್ ಮುರುಳ್ಳಿ ದಿಕ್ಸೂಚಿ ಭಾಷಣ ಮಲ್ತೇರು. ಕಾಪು ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಭೆಟ್ ಪಾಲ್ದಿತ್ತುಂಡರು. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಭಾಷೆ, ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವಂಥ ಒಂದು ರಾಷ್ಟ್ರ. ನಮ್ಮನ್ನೆಲ್ಲ ಈ ದೇಶದ 143 ಕೋಟಿ ಜನರು ಕೂಡ ಒಟ್ಟು ಸೇರಿಸುವಂಥ ಸಂವಿಧಾನ ನಮ್ಮದು. ಜವಾಹರ್ಲಾಲ್ ನೆಹರೂರವರು ಇವತ್ತು ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳು. ಸ್ವಾತಂತ್ರ್ಯ ಸಂಗ್ರಾಮ ಆದಂಥ ಸಮಯದಲ್ಲಿ ಇನ್ನೇನು ನಮಗೆ ಸ್ವಾತಂತ್ರ್ಯ ಸಿಗಬೇಕು, ಆ ಸಂದರ್ಭದಲ್ಲಿ ಬ್ರಿಟನ್ನಿಂದ ಮಹಾತ್ಮ ಗಾಂಧಿಯವರನ್ನು ಕೇಳ್ತಾರೆ, ನಿಮ್ಮ ಪ್ರಧಾನಮಂತ್ರಿಯವರ ಹೆಸರೇನು ಅಂತೇಳಿ, ಹೆಸರು ಕೊಡಿ ಅಂತೇಳಿ. ಆವಾಗ ಪ್ರಧಾನಮಂತ್ರಿಗಳು ಸ್ವಲ್ಪ ದ್ವಂದ್ವತೆಯಲ್ಲಿದ್ದರು. ಅದು ಜವಾಹರ್ಲಾಲ್ ನೆಹರೂರವರ ಹೆಸರನ್ನು ಕಳಿಸಬೇಕಾ ಅಥವಾ ಇವತ್ತು ವಲ್ಲಭಾಯ್ ಪಟೇಲ್ರವರ ಹೆಸರನ್ನು ಕಳಿಸಬೇಕಾ ಅಂತೇಳಿ. ಆವಾಗ ಅದಕ್ಕಿಂತ ಮುಂಚಿನ ದಿವಸ ವಲ್ಲಭಾಯ್ ಪಟೇಲ್ರವರ ಮಗಳು ಬಂದು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರಿಗೆ, ಇವತ್ತು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಲಿಕ್ಕೆ ಜವಾಹರ್ಲಾಲ್ ನೆಹರೂರವರೇ ಅರ್ಹರು. 14 ವರ್ಷಗಳ ಕಾಲ ಜೈಲಿಗೆ ಹೋಗಿದ್ದಾರೆ. ಇಡೀ ಸರ್ವಸ್ವವನ್ನು, ತನ್ನ ಆಸ್ತಿ ಪಾಸ್ತಿ ಸರ್ವಸ್ವವನ್ನೆಲ್ಲ ದೇಶಕ್ಕೆ ದಾನ ಮಾಡಿದ್ದಾರೆ. ಭಾಳಷ್ಟು ದೂರದೃಷ್ಟಿ ಇರುವಂಥವರು, ಭಾಳಷ್ಟು ಇವತ್ತು ವೈಜ್ಞಾನಿಕವಾಗಿ ಕೂಡ ಈ ದೇಶವನ್ನು ಮುಂದೆ ಕೊಂಡೊಯ್ಯಲಿಕ್ಕೆ ಅರ್ಹರಾಗಿದ್ದಾರೆ. ಅವರನ್ನೇ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತೇಳಿ ಗಾಂಧಿ ಭಾರತದ ಸಮಾವೇಶ ಇವತ್ತು 6 ಗ್ರಾಮೀಣ ಸಮಿತಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದ ನಡೆದಿರ್ತಕ್ಕಂಥದ್ದು ಅತ್ಯಂತ ಯಶಸ್ವಿ ರೂಪದಲ್ಲಿ ಕಂಡುಬಂದಿದೆ. ಈ ಒಂದು ಕಾರ್ಯಕ್ರಮ ಮೂಡಿಬರಲಿಕ್ಕೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರು. ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರೊಟ್ಟಿಗೆ ನಮಗೆ ಮುಖ್ಯ ಭಾಷಣಕಾರರಾಗಿ ಸುಧೀರ್ ಕುಮಾರ್ ಮುರುಳ್ಳಿಯವರು ಭಾಗವಹಿಸಿದರು. ಅದೇ ರೀತಿ ಅಮೃತ್ ಶೆಣೈ ಅವರು ಭಾಗವಹಿಸಿದರು. ಈ ಕಾರ್ಯಕ್ರಮದ ಮುಖೇನ ನಾವು ಹೊಸತಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಲ್ಲಿ ಬೂತ್ ಮಟ್ಟದಿಂದ ಸಂಘಟನೆ ಮಾಡೋದರ ಮುಖೇನ ಇದಕ್ಕೆ ಹೊಸ ಚಾಲನೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಇಲ್ಲಿಂದ ಪ್ರಾರಂಭ ಮಾಡಿದ್ದೇವೆ. 2024-25 ಸಾಲದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರ್ಪನಲೀಸ್ ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರೋಡು ಇಂಚಿಪ್ಪ ನಡೆತಂಡು. ತುಳುನಾಡದ ಮೂವೇರು ಸಾಧಕಿರಾಯಿನ ಎಕೆ ಜಯರಾಮ್ ಶೇಖ, ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಬೊಕ್ಕ ಪಣಿಯೂರು ಕರುಣಾಕರ ಶೆಟ್ಟಿಯರಿಗೂ ಈ ಸರ್ತಿ ಪ್ರಶಸ್ತಿ ಸಂದಿದನು. ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರೋಡು ಇಂಚಿಪ್ಪ 2024-25 ಸಾಲದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರ್ಪನಲೀಸ್ ನಡೆತಂಡು. ಆರ್ಯಭಟ ಸಂಸ್ಥೆದ ತಾಪಕ್ಯರು ಡಾಕ್ಟರ್ HLN ರಾವ್ ಗುರ್ಕಾರ್ಮಡಿ ನಡೆತಿನ ಲೇಸ್ಡ್ ಕರ್ನಾಟಕ ಕಾನೂನು ಆಯೋಗದ ಗುರ್ಕಾರ್ಯರು ಡಾಕ್ಟರ್ ಅಶೋಕ್ ಬಿ ಹಿಂಚಿಗೇರಿ ಉದೀಪನ ಮಲ್ತದು. 2024-25 ಸಾಲದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿನ ಸಾಧಕರಿಗೆ ಕೊರ್ದು ಮರ್ಯಾದೆ ಮಲ್ತೇರು. ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ್ಯರು ಡಾಕ್ಟರ್ ಮಹೇಶ್ ಜೋಶಿಯರ್ ಇತದ ನಡೆತಿನ ಲೇಸ್ಡ್ ತುಳುನಾಡದ ಮೂವೇರು ಸಾಧಕರಾಯಿನ ಕುಡ್ಲದ ಮಹೇಶ್ ಮೋಟಾರ್ಸ್ ಯಜಮಾನಿರು ಎಕೆ ಜಯರಾಮ್ ಶೇಖ ಶಂಬೂರು ಸರ್ಕಾರಿ ಶಾಲೆನ ದತ್ತುಗದೆ ತಂದು ಬೊಂಡಾಳ ಜಗನ್ನಾಥ ಶೆಟ್ಟಿ ಸ್ಮಾರಕ ಶಾಲೆಯಿಂದ ಅಭಿವೃದ್ಧಿ ಮಲ್ತಿನ ಬೊಂಡಾಲ ಸಚ್ಚಿದಾನಂದ ಶೆಟ್ಟಿ ಬೊಕ್ಕ
ಬಡಕೈ ತಿಟ್ಟದ ಯಕ್ಷಗಾನ ರಂಗದ ಸಾಧಕರು ಕರುಣಾಕರ್ ಶೆಟ್ಟಿ ಪಣಿಯೂರು ಮೊಕ್ಲೆಗೂ ಆರ್ಯಭಟ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೆರು. ಕನ್ನಡ ಸಿನಿಮಾ ರಂಗದ ಪುದರ್ಪೋಯಿ ನಟರಾಯನ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್, ಡಾಕ್ಟರ್ ಜಯಮಾಲಾ, ಸಿನಿಮಾ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು, ಸಂಗೀತ ನಿರ್ದೇಶಕರು ಪ್ರೇಮಕವಿ ಕೆ ಕಲ್ಯಾಣ್, ಎತ್ಕೊನ್ನ ಸಮಿತಿಯ ಡಾಕ್ಟರ್ ಕೆಎನ್ ಅಡಿಗ ಅಡೂರು, ಗುರುರಾಜ್, ಡಾಕ್ಟರ್ ಬಸವರಾಜು, ಎಚ್.ಎಸ್. ಹನುಮಂತರಾವ್, ಕುಡ್ಲದ ಪ್ರತಿನಿಧಿ ಪ್ರೊಫೆಸರ್ ಭಾಸ್ಕರ ಕುಕ್ಕೊಳ್ಳಿ ಲೀಸ್ಟ್ ಪಾಲ್ಗೊಂಡಿರು. ಸುಗ್ಗನಹಳ್ಳಿ ಷಡಾಕ್ಷರಿ ಬೊಕ್ಕ ಸಾರ್ಥವಳ್ಳಿ ನಾರಾಯಣಸ್ವಾಮಿ ಕಾರ್ಯಕ್ರಮ ಸುಧಾರಿಕೆ ಮಲ್ತಿರು. ಬಹಳ ಸಂತೋಷ, ಯಾಕೆಂತ ಹೇಳಿದ್ರೆ ನಮ್ಮನ್ನು ಗುರುತಿಸುತ್ತಾರಲ್ಲ ಅಂತ. ನಾವು ಜೀವನದಲ್ಲಿ ಏನು ಮಾಡಬೇಕು, ಕಷ್ಟಗಳನ್ನು ಹೇಗೆ ಸಹಿಸಿಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೆ ಅನುಕೂಲವಾಗುವ ಹಾಗೆ ಸಮಾಜದ ಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಾಗ ಸಮಾಜ ನಮ್ಮನ್ನು ಗುರುತಿಸುತ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ಕಾರಣ. ಯಾಕಂತ ಹೇಳಿದರೆ ಆರ್ಯಭಟ ಪ್ರಶಸ್ತಿ ನಾವೇನು ಹುಡುಕಿಕೊಂಡು ಹೋಗಲಿಲ್ಲ ಅಥವಾ ನಾವೇನು ಸಿಗಬೇಕು ಅಂತ ಅದು ಪ್ರಯತ್ನವೂ ಪಡಲಿಲ್ಲ. ಯಾರೋ ನಮ್ಮನ್ನು ಗುರುತಿಸಿ ನಿಮಗೆ ಆರ್ಯಭಟ ಪ್ರಶಸ್ತಿ ಕೊಡ್ತೇವೆ ಅಂತ ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಶಸ್ತಿ ಸಿಕ್ಕಬೇಕಿದ್ದರೆ ನಾನು ಪಟ್ಟ ಶ್ರಮ ನನಗೆ ಸಾರ್ಥಕ ಆಯಿತು ಅಂತೇಳಿ ನಾನು ಗ್ರಹಿಸುತ್ತೇನೆ. ಅಬ್ದುಲ್ ರಹಮಾನ್ ರೆಣ್ಕೀರ್ನ ಕಲಂದರ್ಗ ಪೆಟ್ಟುಪಾಡಿನ ತೂನಗ ಕಾನೂನು ವ್ಯವಸ್ಥೆ ಕಾತುನರೆ ರಾಜ್ಯ ಸರ್ಕಾರ ಸೋತುಪೋತುಂಡು. ಮುಖ್ಯಮಂತ್ರಿ ರಾಜಿಕೊರ್ದು ರಾಷ್ಟ್ರಪತಿ ಆಡಳಿತ ಬರಡೆಂದು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಗುರ್ಕಾರ್ಯರು ಅಶ್ರಫ್ ಕಲ್ಲೇಗ ಒತ್ತಾಯ ಮಲ್ತಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಗುರ್ಕಾರ್ಯರು ಅಶ್ರಫ್ ಕಲ್ಲೇಗ ಸುದ್ದಿಗುಟ್ಟೋಡು ಪಾತಿರ್ದು ಬಂಟ್ವಾಳ ತಾಲೂಕುಡು ಹಿಂದುತ್ವವಾದಿಲು ಅಬ್ದುಲ್ ರಹಮಾನ್ ರೆಣ್ಕೀರ್ನ ಬೊಕ್ಕ ಕಲಂದರ್ಗ ಪೆಟ್ಟುಪಾಡಿನ ಸಂಗತಿನ ತೂನಗ ಕಾನೂನು ಎಟ್ಟೆ ವ್ಯವಸ್ಥೆ ಕಾತುನರೆ ರಾಜ್ಯ ಸರ್ಕಾರ ಸೋತುಪೋತುಂಡು. ಪೊಲೀಸ್ ಇಲಾಖೆ ಸೋತುಪೋಯಿನ ಸೀದಾ ತೋಜಿದು ಬೈದಂಡು. ಇದಿಟ್ಟಿಡು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜಿಕೊರ್ದು ರಾಷ್ಟ್ರಪತಿ ಆಡಳಿತ ಕನ್ನವಡೆಂದು ಒತ್ತಾಯ ಮಲ್ತೇರು. ಇಂಚಿಪಾತೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿನ ಕಿರ್ನಿಡಿದ ಬೊಕ್ಕ ಪಾಕ ಕಡಿಟ ನಡಪಾಯಿನ ಸಂತಾಪ ಸಭೆಟ್ಟು ಹಿಂದುತ್ವವಾದಿಲು ಸೀದಾ ಪಾಗೆ ಬೂಟಿನ ಭಾಷಣ ಮಲ್ತಿದ್ದರು. ಆಂಡ ಪೊಲೀಸರು ಅಕ್ಲಿನ ಮಿತ ಒವ್ವೆ ಕ್ರಮ ದೆತ್ತೊಂದಿದ್ದರು. ಸರ್ಕಾರಲ ಒವ್ವೆ ಕ್ರಮ ಕೈಕದ್ದೆತ್ತೊಂದುಜಿಂದ ಅಶ್ರಫ್ ಕಲ್ಲೇಗ ದೂರಿಯರು. ಅಡ್ಜಸ್ಟ್ಮೆಂಟ್ ರಾಕ ಕಾರಣ ಮತ್ತೊಂದು ಬರೊಂದು ಪುನಃ ಸ್ಪೀಕರ್ ಸಾಹೇಬೆರಡ್ದಾದ್ ಇತ್ತೆ ಜಿಲ್ಲೆಡ್ ಕಿರ್ಪುನಂಚಿನ ಸಂಗತಿಲು ನಡತೊಂದುಂಡು ಅಶ್ರಫ್ ಕಲ್ಲೇಗ ದೂರಿಯರು. ಇದರ ಹಿನ್ನೆಲೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ. ಪೊಲೀಸ್ ಇಲಾಖೆಯವರ ಕೂಡ ಅವರ ವೈಫಲ್ಯತೆಯನ್ನು ನೇರವಾಗಿ ಕಂಡುಬರ್ತಾ ಇದೆ. ಈ ಹಿಂದೆ ರೌಡಿ ಶೀಟರ್ ಒಬ್ಬನನ್ನು ಹತ್ಯೆಯಾದಂಥ ಸಂದರ್ಭದಲ್ಲಿ ಅದರ ಬಳಿಕ ಅನೇಕ ಕಾರ್ಯಕ್ರಮದಲ್ಲಿ ಅವನ ಸಂತಾಪ ಸಭೆಯಲ್ಲಿ ಕೂಡ ಪ್ರತಿಕಾರದ ಮಾತುಗಳನ್ನು ನೇರವಾಗಿ ಕೆಲವು ಹಿಂದುತ್ವವಾದಿಗಳು, ಅದರಲ್ಲಿ ಭರತ್ ಗುಂಪೇರ್ ಎಂಬ ವ್ಯಕ್ತಿ ಪುತ್ತೂರಿನಲ್ಲಿ ಬಂದು ಪ್ರತಿಕಾರದ ಮಾತನಾಡಿ ಕೊಲೆ ಮಾಡ್ತೇವೆ ಅಂತ ರಾಜಾರೋತ್ಸವವಾಗಿ ಹೇಳಿದಾಗ ಈ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ನಮ್ಮಲ್ಲಿ ಒಬ್ಬ ನಾಲಾಯಕ್ ಗೃಹ ಸಚಿವರು, ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಕೂಡ ಇಲ್ಲ. ಮತ್ತೊಬ್ಬರು ಅತಿಥಿ ಉಸ್ತುವಾರಿ ಸಚಿವರು, ಯಾವಾಗಲಾದ್ರೂ ಒಮ್ಮೆ ಅತಿಥಿ ಉಪನ್ಯಾಸಕ ಈ ಕಾಲೇಜಿಗೆ ಹೋಗ್ತಾರಲ್ಲ, ಹಾಗೆ ಬಂದು ಹೋಗ್ತಾರೆ. ನಾನಿವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ, ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ, ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಸ್ಪೀಕರ್ ಸಾಹೇಬರು, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ, ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಏನಾಗಿದ್ರು ಕೂಡ ಗಡಿಬಿಡಿ ಹಾಕಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು, ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆಯಾಗಿದೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಕಾರ್ಲ ಮೂಲದ ಬೊಂಬಾಯಿ ಪೊಲೀಸ್ ಅಧಿಕಾರಿ ದಯಾ ನಾಯಕ್ ಎಸಿಪಿ ಆದ ಅಧಿಕಾರಗೂ ಮಿತ್ತಪೋತೆರು. ಭೂಗತ ಲೋಕಗೂ ಸಿಂಹದಂಚ ಆದ ಚಳಿಕುಲ್ಲಾದಿತ್ತಿನ ದಯಾ ನಾಯಕ್ ಬೊಂಬಾಯಿ ಕ್ರೈಮ್ ಬ್ರಾಂಚ್ ಸೀನಿಯರ್ ಇನ್ಸ್ಪೆಕ್ಟರ್ ಆದ ಕರ್ತವ್ಯ ಮಲ್ತೊಂದಿತ್ತೆರು.
ಸಾರತುರ್ಮನುತ್ತ ಸೊನ್ಪತ್ತೈನೆಟ್ಟು ಪೊಲೀಸ್ ಇಲಾಖೆಗೆ ಸೇರಿನ ಕಾರ್ಲ ಮೂಲದ ಬೊಂಬಾಯಿ ಪೊಲೀಸ್ ಅಧಿಕಾರಿ ದಯಾ ನಾಯಕ್ 2004 ಪೊರ್ತಗೋ ಬೊಂಬಾಯಿ ಭೂಗತ ಲೋಕದ 85 ಹೆಚ್ಚ ಪಾತಕಿಲು ಈ ಲೋಕ ಬುಡ್ಪುನಂಚ ಮಲ್ತದೆರು ನೆಡ್ದು ಬೊಂಬಾಯಿದ ಜನ ಮುಖ್ಯವಾದ ಉದ್ಯಮಿಲು ನೆಮ್ಮದಿದ ಉಸುಲು ಬುಡ್ಪುನಂಚ ಮಲ್ಪುನವಲು ಮಹತ್ವದ ಪಾಲು ವಹಿಸದಿತ್ತೆರು 3 ವರ್ಷ ಕಾಲ ಮಹಾರಾಷ್ಟ್ರ ಭಯೋತ್ಪಾದನೆ ನಿಗ್ರಹ ದಳಟು ಕರ್ತವ್ಯ ಮಲ್ತದಿತ್ತಿನ ದಯಾ ನಾಯಕ್ ಸಮಾಜ ವಿರೋಧಿ ಕೆಲಸ ಮಲ್ಪನಕ್ಲಿನ ಮಿತ್ತು ಕಠಿಣ ಕ್ರಮ ದೆತ್ತೊಂದಿತ್ತೆರು. ಡ್ರಗ್ಸ್ ಕೇಸುಗಳ ಮೂಂಕದ ಬಲ್ಲ ಪಾಡ್ದಿತ್ತೆರು. ಕಾರ್ಲ ಕೈತಲ್ದ ಎಣ್ಣೆ ಹೊಳೆ ಬಣ್ಣ ನಾಯಕ್ ಬೊಕ್ಕ ರಾಧಾ ನಾಯಕರ ನಮಗೆ ದಯಾ ನಾಯಕ್ ಸುರುತ ಬರವನು ಎಣ್ಣೆ ಹೊಳೆಟ್ಟು ಮುಗಿತದಿತ್ತೆರು. ಐದು ಬೊಕ್ಕ ಬೇಲೆ ನಾಡೊಂದು ಬೊಂಬಾಯಿಗೆ ಪೋಯಿನ ಆರು ಅವಳು ಕ್ಯಾಂಟೀನ್ ಸೇರಿಯರು. ಬಾರಿ ಕಷ್ಟುಡು ಬರವು ದುಂಬರಿತದು ಬೊಂಬಾಯಿಡು ಪದವಿದೆ ತೊಂಡೆರು. ಐದು ಬೊಕ್ಕ ಪ್ಲಂಬರ್ ಸೂಪರ್ವೈಸರ್ ಆದ ಬೇಲೆ ಸುರು ಮಲ್ತೇರು. ಸಾರಥವರ್ಮನುತ ಸೊನ್ಪತ್ತ ಐನೆಟ್ಟು ದಯಾ ನಾಯಕ್ ಪೊಲೀಸ್ ಇಲಾಖೆಗೆ ಸೇರಿಯರು. ಇತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆದ ಮಿತ್ತ ಸ್ಥಾನಕ್ಕೆ ಪೋತೆರು. ಇಡೆಗ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊನ್ಮೇಲ್.